ಉಡುಪಿ ಜಿಲ್ಲೆಯ ಇತಿಹಾಸ ಪ್ರಸಿದ್ಧ ಕುತ್ಪಾಡಿ ಉದ್ಯಾವರ ಇಲ್ಲಿನ ಶ್ರೀ ಬ್ರಹ್ಮ ಬೈದರಕಳ ವ್ಯಾಘ್ರ ಚಾಮುಂಡಿ ಗರುಡಿಯ ಯಜಮಾನತ್ವ ಪಟ್ಟಾಭಿಷೇಕ ಕಾರ್ಯಕ್ರಮವು ಉಡುಪಿ ಕುತ್ಪಾಡಿಯಲ್ಲಿನ ಕಾನಂಗಿ ದೇವಸ್ಥಾನದಲ್ಲಿ ನೆರವೇರಿತು. ಕಾನಂಗಿ ಶ್ರೀ ಬ್ರಹ್ಮ ವಿಷ್ಣು ಮಹೇಶ್ವರ ದೇವಸ್ಥಾನದಲ್ಲಿ ಪ್ರಾತಃಕಾಲದ ಪ್ರಾರ್ಥನೆ ಪೂಜೆಯೊಂದಿಗೆ ಪೀಠಾರೋಹಣ, ಪೂರ್ವಭಾವಿ ಪೂಜಾದಿಗಳು, ಕಲಶಾರಾಧನೆ, ನವಗ್ರಹಾರಾಧನೆ, ದಾನಾದಿ ಧಾರ್ಮಿಕ ಕಾರ್ಯಕ್ರಮಗಳು ನೆರವೇರಿದವು. ದೇವಸ್ಥಾನದ ಪ್ರಧಾನ ಅರ್ಚಕ ಕೆ ಬಾಲಕೃಷ್ಣ ಭಟ್ ಕುತ್ಪಾಡಿ ಮತ್ತು ಶಿಷ್ಯ ವೃಂದವು ಶಾಸ್ತ್ರೋಕ್ತವಾಗಿ ಪೂಜಾದಿಗಳನ್ನು ನೆರವೇರಿಸಿ ಅನುಗ್ರಹಿಸಿದರು. ದೇವಸ್ಥಾನದ ಡಾಕ್ಟರ್ ರಾಮಕೃಷ್ಣ ಭಟ್, ರಾಧಾಕೃಷ್ಣ ಭಟ್ ಗರುಡಿಯ ತಂತ್ರಿಗಳಾದ ಕುತ್ಪಾಡಿ ಬಾಲಕೃಷ್ಣ ಭಟ್ ಮತ್ತಿತರ ಗಣ್ಯರ ದಿವ್ಯೋಪಸ್ಥಿತಿಯೊಂದಿಗೆ ದೇವಸ್ಥಾನದಿಂದ ಕುತ್ಪಾಡಿ ಗರುಡಿಗೆ ಮೆರವಣಿಗೆ, ಬೈದರಕಳ ದರ್ಶನ ಹಾಗೂ ಪಟ್ಟಾಭಿಷೇಕದ ವಿಧಿವಿಧಾನಗಳು ನಡೆಸಲ್ಪಟ್ಟವು. ಸೂಡ, ಕೋಟಿ ಪೂಜಾರಿ ಮತ್ತು ಸತೀಶ್ ಪೂಜಾರಿ ಬೈದರಕಳ ಪಾತ್ರಿಗಳಾಗಿದ್ದು ಅಭಯವನ್ನಿತ್ತರು. ಕುತ್ಪಾಡಿ ಪಟೇಲರ ಮನೆ ದೊಡ್ಡಮನೆ ಕುತ್ಪಾಡಿ ಚಂದ್ರಶೆಟ್ಟಿ ಅಧಿಕಾರ ಸ್ವೀಕರಿಸಿ ಮಾತನಾಡಿ, ನಾವು ಗೊಂದಲ ಸಂಕಷ್ಟದಲ್ಲಿದ್ದಾಗ ಮಾತ್ರ ದೈವ ದೇವರುಗಳ ಮೊರೆ ಹೋಗದೆ ನಮ್ಮನ್ನ ಕಾಪಾಡುವ ಈ ಶಕ್ತಿಗಳನ್ನು ಸದಾ ಆರಾಧಿಸಿ ಅನುಗ್ರಹಕ್ಕೆ ಪಾತ್ರರಾಗಬೇಕು ಎಂದು ಹೇಳಿದ್ರು. ಕಾರ್ಯಕ್ರಮದಲ್ಲಿ ಮಲ್ಲಿಕಾರ್ಜುನ ಶೆಟ್ಟಿ, ಕುತ್ಪಾಡಿ ಮನೋಹರ್ ಶೆಟ್ಟಿ, ಕುತ್ಪಾಡಿ ಶರತ್ ಶೆಟ್ಟಿ, ಜ್ಯೋತಿ ರಘುರಾಜ್ ಶೆಟ್ಟಿ, ದಿವಾಕರ್ ಹೆಗ್ಡೆ, ಪ್ರೇಮ ಸತೀಶ್ ಹೆಗ್ಡೆ, ಯೇಸು ಶೆಟ್ಟಿ, ಬಂದ್ ಸಂಘ ಮುಂಬೈ ಅಧ್ಯಕ್ಷ ಚಂದ್ರರಾಜ್ ಕೆ ಶೆಟ್ಟಿ, ಮಾಜಿ ಸಚಿವ ಪ್ರಮೋದ್ ಮಧ್ವರಾಜ್, ಉದಯ್ ಸುಂದರ್ ಶೆಟ್ಟಿ, ಮನೋಹರ್ ಎಸ್ ಶೆಟ್ಟಿ, ಮೂಳೂರು ಬಿಕ್ರಿಗುತ್ತ ಮನೋಹರ್ ಶೆಟ್ಟಿ, ಸತೀಶ್ ಶೆಟ್ಟಿ, ಬಿಲ್ಲಾಡಿ ದೊಡ್ಡಮನೆ ಬಿಕೆ ಹೆಗ್ಡೆ, ಪೃಥ್ವಿರಾಜ್ ಶೆಟ್ಟಿ ಬಿಲ್ಲಾಡಿ, ಪ್ರದೀಪ್ ಕುಮಾರ್ ಶೆಟ್ಟಿ ಕೊಳಕೆಬೈಲ್, ಧರ್ಮಪಾಲ್ ಪುಂಜಾ ತಾರೆಮುಗೇರುಗುತ್ತು, ಪ್ರಫುಲ್ ಚಂದ್ರ ರೈ ಬಿಳಿಯೂರುಗುತ್ತು, ಪ್ರತಾಪ್ ಶೇಣವ ಪುತ್ತಿಗೆಗುತ್ತು, ಏಳಿಂಚೆ ಅನಿಲ್ ಕುಮಾರ್ ಶೆಟ್ಟಿ, ಎನ್ಎಲ್ ಆಳ್ವಾ, ಇಂದ್ರಳಿ ದಿವಾಕರ್ ಶೆಟ್ಟಿ, ಕಡೆಕಾರು ಮುರಳೀಧರ್ ಶೆಟ್ಟಿ, ಕಡೆಕಾರು ರಾಘವೇಂದ್ರ ರಾಯರು ಸೇರಿದಂತೆ ಗರುಡಿ ಸಂಬಂಧಪಟ್ಟ ಕುಟುಂಬಸ್ಥರು, ಗಣ್ಯರು, ಗ್ರಾಮಸ್ಥರು, ಭಕ್ತಾಭಿಮಾನಿಗಳು ಉಪಸ್ಥಿತರಿದ್ದರು. ಅಂಚಿತ್ತಿನ ನಿರ್ಣಯ ಪ್ರಕಾರ ಇಳಿ ಪಟ್ಟಗಟ್ಟಿಯಾರಿ ಜೋಮಾನ ಕಾಲ ಮುಟ್ಟ ಜೀವಸವಂದೆ ಮಾಸವಂದೆ ಏಳಿಗೆದು ಸಾರಿ ಬತ್ತಾರು ಸಂಸಾರದ ತನ್ನ ಮಧ್ಯೆಲ್ಲ ನೆಮ್ಮದಿಗೆ ಜೀವನ ಮತ್ತು ಯೋಗ ಭಾಗ್ಯ ಕೊಡ್ತು. ಮೂಜಿ ಮೂರ್ತಿಲ್ಲ ಮಹಾಗಣಪತಿ ದೇವರೆಲ್ಲ ಒಡೆತೆ ಒಡೆಯಲ್ಲ ಅಂತೇನೆ ಬ್ರಹ್ಮೇರ್ ವೈದ್ಯರು ಸರ್ವಮಾಯಕಾರರು ಎಂತೆಲ್ಲವೇನು ಪಾಲನ ಮಲ್ಪಾದ ಸದಾ ಏಳಿಗೆದು ಸಾರಿ ಬತ್ತಾದ ಕೊಡ್ತು ಸಭೆಯಲ್ಲಿ ಕೊಡ್ತದೆ ಕೊರಲು ಕೋಲೆಡಿ. ಮುಂಬೈಯಲ್ಲಿನ ಲುಮೆನ್ಸ್ ಗ್ರೂಪ್ ಆಫ್ ಇಂಡಿಯಾ ಇದರ ಆಡಳಿತ ನಿರ್ದೇಶಕ ಮತ್ತು ಬಂಟರ ಉದ್ಯಮಸ್ಥರ ಪ್ರತಿಷ್ಠಿತ ಸಂಸ್ಥೆ ಇಂಡಿಯನ್ ಬನ್ಸ್ ಚೇಂಬರ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಇದರ ಅಧ್ಯಕ್ಷ ಕೆಸಿ ಶೆಟ್ಟಿಯವರ ಪಟ್ಟ ಸ್ವೀಕಾರದಲ್ಲಿ ಅನೇಕ ಮಹನೀಯರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ವಿ4 ನ್ಯೂಸ್, ಉಡುಪಿ.